ರಾಜ್ಯದಾದ್ಯಂತ ಇಂದಿನಿಂದ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲೂ ಇಂದಿನಿಂದ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಡಿಸೆಂಬರ್ 28ರಿಂದ ಜನವರಿ 7ರವರೆಗೆ ಜಾರಿಗೊಳಿಸಿರುವ ನೈಟ್ ಕರ್ಫ್ಯೂ ಮತ್ತು ಹೊಸ ವರ್ಷಾಚರಣೆ ಕುರಿತ ಮಾರ್ಗಸೂಚಿಗಳನ್ನು ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಕೂರ್ಮರಾವ್ ಎಂ ಹೇಳಿದ್ದಾರೆ. ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿಯ ಕೋರ್ಟ್ ಹಾಲ್ನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ ಡಿಸೆಂಬರ್ 28ರಿಂದ ಜನವರಿ 7ರವರೆಗೆ ಅಂದರೆ ಇಂದಿನಿಂದ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೆ ನೈಟ್ ಕರ್ಫ್ಯೂ ಜಾರಿಗೊಳಿಸಲಾಗ್ತಾ ಇದ್ದು, ಈ ಅವಧಿಯಲ್ಲಿ ಅಗತ್ಯ ಚಟುವಟಿಕೆಗಳನ್ನು ಹೊರತುಪಡಿಸಿ ಸಾರ್ವಜನಿಕರ ಓಡಾಟವನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ವೈದ್ಯಕೀಯ ಮತ್ತು ತುರ್ತು ಸೇವೆಗಳು ಯಥಾಪ್ರಕಾರ ಮುಂದುವರಿಯಲಿದ್ದು, ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸುವ ಕೈಗಾರಿಕೆ ಕಂಪನಿಗಳಿಗೆ ಅನುಮತಿ ನೀಡಿದ್ದು, ಅಲ್ಲಿನ ನೌಕರರು ಸೂಕ್ತ ಗುರುತಿನ ಚೀಟಿ ಸಲ್ಲಿಸುವ ಮೂಲಕ ಸಂಚರಿಸಬಹುದು ಅಂತ ಹೇಳಿದ್ದಾರೆ. ಬಸ್, ರೈಲು ಮತ್ತು ವಿಮಾನ ಪ್ರಯಾಣಕ್ಕೆ ಅನುಮತಿಸಲಾಗಿದ್ದು, ಪ್ರಯಾಣಿಕರು ಸೂಕ್ತ ಪ್ರಯಾಣದ ದಾಖಲೆಗಳನ್ನು ಸಲ್ಲಿಸೋದು ಕಡ್ಡಾಯವಾಗಿದೆ. ಎಲ್ಲಾ ತರಹದ ಸರಕು ಸಾಗಾಟ ವಾಹನಗಳ ಓಡಾಟಕ್ಕೆ ಅನುಮತಿ ನೀಡಲಾಗಿದ್ದು, ಇ-ಕಾಮರ್ಸ್ ಮತ್ತು ಹೋಮ್ ಡೆಲಿವರಿ ಕೆಲಸ ಮುಂದುವರಿಸಲು ಅನುಮತಿ ನೀಡಿದೆ ಅಂತ ಜಿಲ್ಲಾಧಿಕಾರಿ ಕೂರ್ಮರಾವ್ ಎಂ ಹೇಳಿದ್ದಾರೆ. ನ್ಯೂ ಇಯರ್ ಸಂಬಂಧಪಟ್ಟವಾಗಿ ಏನು ಸರ್ಕಾರದಿಂದ ನಿರ್ದೇಶನಗಳು ಬಂದಿವೆ ಅದಕ್ಕೆ ಅನುಗುಣವಾಗಿ ಅವರ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಿನ್ನೆ ಅವರನ್ನು ಕರೆದಿದ್ವಿ. ಪ್ಲಸ್ ಅದೇ ರೀತಿಯಲ್ಲಿ ಇಡೀ ಜಿಲ್ಲೆ ಜನರಿಗೂ ಕೂಡ ನಾವು ತಿಳಿಸೋದೇನೆಂದ್ರೆ, ಸರ್ಕಾರದಿಂದ ಯಾವುದು ಈ ಮಾರ್ಗಸೂಚಿ ಬಂದಿದೆ ಏನಂದ್ರೆ, ಯಾವುದೇ ಕ್ಲಬ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಉದ್ಯಾನವನಗಳು ಅಥವಾ ಖಾಸಗಿ ಸ್ಥಳಗಳಲ್ಲಿ ಡಿಜೆ ಇರಬಹುದು, ಆರ್ಕೆಸ್ಟ್ರಾ ಇರಬಹುದು, ಸಮೂಹ ನೃತ್ಯ ಇರಬಹುದು, ಮುಂತಾದ ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶವಿರುವುದಿಲ್ಲ ಅಂತ ಸ್ಪಷ್ಟವಾಗಿದೆ. ಈ ಮಾರ್ಗಸೂಚಿಯಲ್ಲಿ ಏನಿದೆ ಅದನ್ನ ಮತ್ತೊಂದು ಎಲ್ಲರಿಗೂ ಕೂಡ ಕೊಟ್ಟು ತಮ್ಮ ಮೂಲಕ ನಾನು ಸಾರ್ವಜನಿಕರಿಗೆ ತಿಳಿಸುವುದೇನೆಂದ್ರೆ, ವಿಶೇಷವಾಗಿ ಹೊಸ ವರ್ಷ ಏನಂತ ಇದೆ ಆ ಸಂದರ್ಭದಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಯಾವುದೇ ರೀತಿಯ ವಿಶೇಷ ಕಾರ್ಯಕ್ರಮವನ್ನು ನಡೆಸಲು ಅವಕಾಶವಿರುವುದಿಲ್ಲ. ಅದೇ ರೀತಿ ಹೊಸ ವರ್ಷವನ್ನು ಆಚರಿಸಲು ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ರಸ್ತೆಗಳು, ಉದ್ಯಾನವನಗಳು, ಆಟದ ಮೈದಾನಗಳು ಇತ್ಯಾದಿಗಳನ್ನು ಕೂಡ ಬಳಸಬಾರದು ಅಂತ ಕೂಡ ಸ್ಪಷ್ಟವಾಗಿ ಇದೆ. ಸೊ ಇದು ವಿಶೇಷವಾಗಿ ನಮ್ಮ ಹೊಸ ವರ್ಷ ಸಂಬಂಧಪಟ್ಟವಾಗಿ ಬಂದಿರುವ ಮಾರ್ಗಸೂಚಿ. ನೈಟ್ ಕರ್ಫ್ಯೂ ನಮ್ಮ ರಾಜ್ಯದಲ್ಲಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕ 28/7/2022 ತನಕ ಟಿಲ್ 5 AM ತನಕ ನೈಟ್ ಕರ್ಫ್ಯೂ ಅಂತ ಇಂಪೋಸ್ ಮಾಡಲಾಗಿದೆ. ಮತ್ತೆ ಇನ್ನೊಂದು ವಿಶೇಷವಾದ ಒಂದು ರೆಸ್ಟ್ರಿಕ್ಷನ್ ಏನಂದ್ರೆ, 30/12/2021ರಿಂದ 2/1/2022 ತನಕ ಅಂದ್ರೆ 4 ಡೇಸ್, ಆಲ್ಮೋಸ್ಟ್ 4 ಡೇಸ್ ಅಲ್ಲಿ ದ ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಕ್ಲಬ್ಸ್, ಪಬ್ಸ್ ಅದರಲ್ಲಿ 50% ಸೀಟಿಂಗ್ ಕೆಪಾಸಿಟಿಯಲ್ಲಿ ಎಡ್ಹೇರ್ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಜೊತೆಗೆ 50% ಕೆಪಾಸಿಟಿ ಜೊತೆಗೆ ಮಾತ್ರ ಅದು ಫಂಕ್ಷನ್ ಮಾಡ್ಬೇಕಂತ ಕೂಡ ಪರ್ಟಿಕ್ಯುಲರ್ಲಿ 4 ಡೇಸ್ ಅಂದ್ರೆ ಹೊಸ ವರ್ಷದ ಒಂದು 2 ದಿವಸ ಮುಂಚೆ ಮತ್ತೆ 2 ದಿವಸ ಆ ರೀತಿ ಒಂದು 4 ದಿವಸ ಆ ರೀತಿ ಒಂದು ವಿಶೇಷವಾದ ರೆಸ್ಟ್ರಿಕ್ಷನ್ ಕೂಡ ಇದೆ. ಅದರಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಮೆನ್ಷನ್ ಮಾಡೋದೇನೆಂದ್ರೆ, ಆಲ್ ಸ್ಟಾಫ್ ಮೆಂಬರ್ಸ್ ಈ ಕ್ಲಬ್, ಪಬ್ ಮತ್ತು ರೆಸ್ಟೋರೆಂಟ್, ಹೋಟೆಲ್ಸ್ ಅಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಸ್ಟಾಫ್ ಮೆಂಬರ್ಸ್ ಕೂಡ ಕಂಪಲ್ಸರಿಲಿ RT-PCR ನೆಗೆಟಿವ್ ರಿಪೋರ್ಟ್ ಇರಬೇಕಂತ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಕೂಡ ನಾನು ಈಗಾಗಲೇ ನಮ್ಮ ಕಮಿಷನರ್ಗೆ ಮತ್ತು ನಮ್ಮ DC ಎಕ್ಸೈಸ್ಗೆ ಅವ್ರಿಗೆ ನಾನು ಹೇಳಿದ್ದೀನಿ, ನಿರ್ದೇಶನ ಕೊಟ್ಟಿದ್ದೀನಿ. ಅವ್ರ ಮೂಲಕ ಎಲ್ಲ ಇತರ ಕ್ಲಬ್, ಪಬ್ ಮತ್ತು ರೆಸ್ಟೋರೆಂಟ್, ಹೋಟೆಲ್ಸ್ ಆ ಮಾಲೀಕರಿಗೆಲ್ಲ ಕೂಡ ಒಂದು ಈ ಕಾಪಿ ಜೊತೆಗೆ ಒಂದು ನಿರ್ದೇಶನ ಹೋಗ್ತಾ ಇದೆ.